ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಉಚಿತವಾಗಿ ಕೋವಿಡ್-19 ಲಸಿಕೆಯನ್ನು ಹೋಟೆಲ್ ಕಾರ್ಮಿಕರಿಗೆ ನೀಡಲಾಯಿತು. ನಗರದ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ಈ ಲಸಿಕಾ ಶಿಬಿರ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ವೈ ವರಶೆಟ್ಟಿ ಅವರು, ಈ ಮೊದಲು ಜನರು ಕೆಲವು ಊಹಾಪೋಹಗಳಿಂದ ಲಸಿಕೆ ಪಡೆಯಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ. ಜನರು ಲಸಿಕೆಯ ಬಗ್ಗೆ ಯಾವುದೇ ಭಯಪಡಬಾರದು. ಲಸಿಕೆಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಎಂದು ಹೇಳಿದರು. ಎಲ್ಲರೂ ವ್ಯಾಕ್ಸಿನೇಷನ್ ನೋಡೋದಕ್ಕೆ ನಮ್ಮ ಕಾರ್ಯವನ್ನು ಕೊಟ್ಟಿದೆ. ಯಾವ ಬೇರೆ ಬೇರೆ ಕಾರಣಗಳಿಂದಾಗಿ, ರಾಜಕೀಯ ಕಾರಣಗಳಿರ್ಬೋದು ಅಥವಾ ತಪ್ಪು ಕಲ್ಪನೆಗಳಿರ್ಬೋದು, ಎಲ್ಲ ಒಂದು ಕಡೆ ನಾವು ಇಂತಹ ಡ್ರೈವ್ಗಳನ್ನ, ಈ ರೀತಿಯ ಕ್ಯಾಂಪ್ಗಳನ್ನ, ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಮಾಡಿದಾಗ ಜನರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆಯನ್ನ ಕೆಲವು ಸ್ಥಾಪಿತ ಹಿತಾಸಕ್ತಿಗಳಂತ ಹೇಳ್ಬೋದು, ಯಾವುದೋ ಒಂದು ಕಾರಣಕ್ಕಾಗಿ ಬೇಡ ವ್ಯಾಕ್ಸಿನೇಷನ್ ತೊಡಬಾರದು ಅನ್ನುವಂಥ ಮನಸ್ಥಿತಿಯನ್ನ ಜನರಿಗೆ ಹಾಕಿದ ಕಾರಣಕ್ಕಾಗಿ ಜನ ಮುಂದುವರೆದಿರಲಿಲ್ಲ. ವ್ಯಾಕ್ಸಿನೇಷನ್ ನ ಎಲ್ಲೆಲ್ಲಿ ಅವಕಾಶ ಉಂಟು ಅದನ್ನ ತಿಳಿದುಕೊಳ್ಳುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಒಬ್ಬನೇ ವ್ಯಕ್ತಿ 2 ವ್ಯಾಕ್ಸಿನೇಷನ್ ಡೋಸ್ ತಗೊಂಡ ನಂತರ ಇಷ್ಟವರೆಗೆ ICU ಅಲ್ಲಿ ಅಡ್ಮಿಟ್ ಆಗಿಲ್ಲ. ಕೋವಿಡ್ ಬರ್ತದೆ, ನನಗೆ 2 ಸಾರಿ ಬಂದಿದೆ. ಮೊದಲ MLA 4 ವರ್ಷ ನನಗೆ ಕೋವಿಡ್ ಬಂದಾಗ ಒಂದು 2 ರೌಂಡ್ ವ್ಯಾಕ್ಸಿನೇಷನ್ ಆಗಿದೆ. ನನಗೆ 2ನೇ ಸತಿ ಸಹ ಬಂದಿದೆ. ನೀವು ವ್ಯಾಕ್ಸಿನೇಷನ್ ತಗೊಂಡ ನಂತರ ಸಹ ನಿಮಗೆ ಕೋವಿಡ್ ಬರುವಂತ ಸಾಧ್ಯತೆ ಇರ್ತದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಎಲ್ಲೂ ಸಹ ಸಾವು ನೋವಾಗದ ಒಂದು ವಿಷಯವನ್ನು ನಾನು ಇಷ್ಟುವರೆಗೆ ನೋಡಲಿಲ್ಲ. ಹೈಲಿ ಡಯಾಬಿಟಿಕ್ ಇದ್ದವರು, ಕೋಮಾರ್ಬಿಡಿಸ್ ಇರುವವರಿಗೆ ಸಹ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಸ್ವಲ್ಪ ಬರ್ತದೆ, ಆಕ್ಸಿಜನ್ ಕೊಡುವ ಒಂದು ಲೆವೆಲ್ ಹೋಗ್ತಾರೆ ವಿನಃ ಅದಕ್ಕಿಂತ ಮುಂದೆ ಹೋಗಿ ICU ಸೇರಿಸಬೇಕು ಅಥವಾ ವೆಂಟಿಲೇಟರ್ ಹಾಕಬೇಕಾದಂತ ವಿಷಯವನ್ನು ನಾವು ಇಷ್ಟುವರೆಗೆ ನೋಡಲಿಲ್ಲ. ಹಾಗಾಗಿ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ರಾಜಗೋಪಾಲ್ ರೈ, ಪಾಲಿಕೆಯ ಆರೋಗ್ಯಾಧಿಕಾರಿ ಮಂಜಯ್ಯ ಶೆಟ್ಟಿ, ಅಧ್ಯಕ್ಷರಾದ ಚಂದ್ರಹಾಸ್ ಶೆಟ್ಟಿ, ಯುವ ಮೋರ್ಚಾ ಅಧ್ಯಕ್ಷ ಸಚಿನ್ ರೈ, ನಿಶಾಂಕ್ ಸುವರ್ಣ, ಅಬ್ರಾರ್, ಡಾಕ್ಟರ್ ಜಗದೀಶ್, ಡಾಕ್ಟರ್ ವಿದ್ಯಾ, ಅಶೋಕ್, ವಿಕಾಸ್, ರೂಪೇಶ್ ಉಪಸ್ಥಿತರಿದ್ದರು.